ಗಣೇಶ್ ಪಾಂಡೇಶ್ವರ್ ಅನ್ನುವಂಥ ವ್ಯಕ್ತಿಯ ಕಥಾನಕ ಇಲ್ಲಿದೆ ನೋಡೋಣ. ಸೊ ಸ್ಪೇನ್ಗೆ ನಿಮಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ? ಆಗ್ಲಿಲ್ಲ ಸ್ವಲ್ಪ ಸೊ ಏನ್ ಕಾರಣ? ಆರ್ಥಿಕ ಪ್ರಾಬ್ಲಮ್ ಇತ್ತು ಸ್ವಲ್ಪ, ಹಾಗಾಗಿ. ಹಾಗಾದ್ರೆ ಶ್ರೀಲಂಕಾಕ್ಕೆ ಹೇಗೆ ಹೋಗಿ ಬಂದ್ರಿ? ಹೇಗೆ ಎಲ್ಲಿಂದ ಹಣ ಒಟ್ಟುಗೂಡಿಸಿದ್ರಿ? ಶ್ರೀಲಂಕಾದಲ್ಲಿ ಸ್ವಲ್ಪ ಸಂಘ ಸಂಸ್ಥೆ ಎಲ್ಲ ಸಾಲ ಎಲ್ಲ ಮಾಡಿದೆ. ಆಮೇಲೆ ಮತ್ತೆ ಸ್ವಲ್ಪ ಇದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ಸ್ವಲ್ಪ ಕೇಳಿದೆ, ಹಾಗಾಗಿ ಅಲ್ಲೂ ಒಂದ್ ಸ್ವಲ್ಪ ಒಂದು 60,000 ಖರ್ಚಾಯ್ತು. ಅದು ಹೋಗ್ಲಿಕ್ಕೆ ಭಾರಿ ಕಷ್ಟ ಆಗಿತ್ತು. ಹಾಗಾಗಿ ಇನ್ನು ನೆಕ್ಸ್ಟ್ ಸಿಂಗಾಪುರಕ್ಕೆಲ್ಲ ಹೇಗೆ ಹೋಗುದಂತ ಅದೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಲು ಅದೇ ಆಲೋಚನೆ ಆಯ್ತು. ಸೊ ಅದು ಯಾವಾಗ ನಡೀತಾ ಇದೆ ಈಗ? ಈಗ ನೆಕ್ಸ್ಟ್ ಫೆಬ್ರವರಿ ಆಗಿ. ಫೆಬ್ರವರಿಯಲ್ಲಿ. ಸೊ ಈಗ ಫೆಬ್ರವರಿಯಲ್ಲಿ ಏನೀಗ ಪ್ಲಾನ್ ಹಾಕೊಂಡಿದ್ದೀರಾ ಹೋಗ್ಬೇಕು ಅಂತ? ಆಗ್ಬೇಕು. ಅದೀಗ ನೆಕ್ಸ್ಟ್ ಮಂತ್ ಒಂದು 15ರೊಳಗೆ ಒಂದು ಸ್ವಲ್ಪ ಅಡ್ವಾನ್ಸ್ ಅಮೌಂಟ್ ಎಲ್ಲ ಮಾಡ್ಬೇಕಿತ್ತು. ಅದನ್ನೇ ಏನೆಲ್ಲ ಆಗತ್ತ ನೋಡ್ತಾ ಇದ್ದೆ, ಆದ್ರೆ ಹೋಗುದು ಹಾಗಾಯ್ತು. ಸಾಧಾರಣ ಎಷ್ಟು ಖರ್ಚು ಒಂದು 1 ಲಕ್ಷ ಖರ್ಚು ಉಂಟು. ಅಡ್ವಾನ್ಸ್ ಅಂದ್ರೆ ಒಂದು 50,000 ಅವರಿಗೆ ಅಡ್ವಾನ್ಸ್ ಆಗ್ಬೇಕು. ಓಕೆ. ಅಲ್ಲ, ಇದ್ರ ಜೊತೆಗೆ ನೀವು ಪ್ರಾಕ್ಟೀಸ್ ಕೂಡ ಮಾಡ್ಬೇಕಾಗ್ತದೆ ಅಲ್ವೇ? ಹೌದು ಸರ್. ಅದು ಎಲ್ಲಿ ಮಾಡ್ತೀರಿ ಈಗ? ಚೇತನ ಗ್ರೌಂಡ್, ಮಾಬುಕಳ ಹಂಗರಗಟ್ಟೆಯಲ್ಲಿ. ಅಲ್ಲಿ ಪ್ರಾಕ್ಟೀಸ್ ಮಾಡಿ ಸಂಜೆ ಡ್ಯೂಟಿ ಮುಗಿಸಿ ಹೋಗುದು 6 ಗಂಟೆ ಆಗತ್ತೆ. ಆಮೇಲೆ ಬರುವಾಗ ಒಂದು 8:30-9 ಗಂಟೆ ಆಗತ್ತೆ. ಮತ್ತೆ ಸ್ವಲ್ಪ ಹುಡುಗರಿಗೆಲ್ಲ ಕೋಚಿಂಗ್ ಕೊಡ್ತಾ ಇದ್ದೆ. ಓಕೆ. ಸ್ವಲ್ಪ ಆರ್ಮಿಗೆಲ್ಲ ಸೇರು ಹುಡುಗರಿಗೆ. ಓಕೆ. ಹಾಗೆ ಈಗ ಅಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇರ್ತದೆ, ಇಲ್ಲಿಗ ಮಡ್ ಟ್ರ್ಯಾಕ್ ಅಲ್ಲಿ ಓಡ್ತೀರಾ? ಅದು ಹೇಗೆ? ಶೂಗಳು ಬೇಕು. ನಾನು ಮಧ್ಯದಲ್ಲಿ ವಾರಕ್ಕೊಂದು ಒನ್ ಡೇ ಅಜರ್ ಕಡೆಗೆ ಹೋಗ್ತೇನೆ, ಇಲ್ಲಿ ಉಡುಪಿಯಲ್ಲಿ. ಸರಿ. ಅದನ್ನ ಸ್ವಲ್ಪ ಟಚ್ ಮಾಡ್ಕೊಂಡ್ರೆ ಡೈಲಿ ಹೋಗಿ ಬರ್ಲಿಕ್ಕೆ ತುಂಬಾ ಖರ್ಚಾಗುತ್ತೆ. ಅಂದ್ರೆ 20 ಕಿಲೋಮೀಟರ್ ಆಗತ್ತಲ್ಲ. ಹೌದು ಹೌದು ಹೌದು. ಹಾಗಾಗಿ ಅಂದ್ರೆ ಡೈಲಿ ನೀವು ಸಿಂಥೆಟಿಕ್ ಟ್ರ್ಯಾಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಹೆಚ್ಚು ಸಾಮರ್ಥ್ಯವನ್ನು ತೋರ್ಲಿಕ್ಕೆ ಸಾಧ್ಯತೆ ಇದೆಯಾ? ಸಿಂಥೆಟಿಕ್ ಎಲ್ಲ ಅಂದ್ರೆ ಸ್ಟಾರ್ಟಿಂಗ್ ಬ್ಲಾಕ್ಸ್ ಮೂವ್ಮೆಂಟ್ಸ್ ಎಲ್ಲ ಹೇಳಿ ಕೊಟ್ಟಿದ್ರೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮತ್ತು ಆಗ್ತಾ ಇತ್ತು. ಒಂದು ಯಾವುದೇ ಒಂದು ಏಷ್ಯನ್ ಮೀಟ್ ಆಗ್ಲಿ, ವರ್ಲ್ಡ್ ಮೀಟ್ ಆಗ್ಲಿ, ಒಂದು ಮಾಸ್ಟರ್ ಅಥ್ಲೆಟಿಕ್ಸ್ ಅಲ್ಲಿ ಮೆಡಲ್ ತಗೊಳ್ಬಹುದು ಅನಿಸ್ತಾ ಇದೆ. ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಸ್ಟಾರ್ಟಿಂಗ್ ಮೂವ್ಮೆಂಟ್ ಮತ್ತು 100 ಮೀಟರ್ ಅಲ್ಲೆಲ್ಲ ಯಾವ ತರ ಅದು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡ್ಬೇಕಲ್ಲ ಅಂತ ನೋಡ್ತಾ ಇದ್ದೆ. ಅಂದ್ರೆ ನಿಮ್ಗೆ ನೀವೇ ಗುರುಗಳು ಈಗ? ಅದೇ ಹಾಗೆ ಆಯ್ತು ಈಗ. ಸೊ ಬೆಳಿಗ್ಗಿನ ಹೊತ್ತು ಎಷ್ಟು ಗಂಟೆಗೆ ಮೀನುಗಾರಿಕೆ ಆರಂಭಿಸ್ತಾರೆ ತಮ್ಮ ವೃತ್ತಿಯನ್ನ? ಬೆಳಿಗ್ಗೆ ಒಂದು 2 ಗಂಟೆ ಹೋಗುತ್ತೆ. ನೈಟ್ ಬೇಗ ಹೋಗಿ 2 ಗಂಟೆಗೆ ಹೋಗಿ ನಾವು ವಾರಕ್ಕೆ ಒಂದು 4 ಸರಿ ಹೋಗುತ್ತೆ. ಮತ್ತೆ ಪ್ರಾಕ್ಟೀಸಿಗೆ 5 ಗಂಟೆಗೆಲ್ಲ ಕೆಲವು ಟೈಮ್ ಬರ್ಬೇಕಲ್ಲ, ಹಾಗೆ ಅಷ್ಟರೊಳಗೆ ಹೊಳೆಗೆಲ್ಲ ಹೋಗಿ ಬೇಗ ಬರುದು ಸ್ವಲ್ಪ. ಓಕೆ. ಮತ್ತೆ ನೀವು ಸೆಂಟ್ರಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಅಂತ? ಹೌದು ಸರ್. ಸೆಂಟ್ರಿಂಗ್ ನಮ್ದು ಇಲ್ಲ ವರ್ಕ್ ಎಲ್ಲ ಆದ್ಮೇಲೆ, ಇದು ಪ್ರಾಕ್ಟೀಸ್ ಎಲ್ಲ ಆದ್ಮೇಲೆ 8-8:30 ಮೇಲೆ ಹೊರಡುದು. ಅದ್ಮೇಲೆ ಮನೆಗೆಲ್ಲ ಬಂದು ರೆಡಿ ಆಗಿ ಹೋಗ್ಲಿಕ್ಕೆ ಸರಿ ಆಗತ್ತೆ. ಸೊ ಈಗಲೂ ಹೋಗ್ತಾ ಇದ್ದೀರಾ ಸೆಂಟ್ರಿಂಗ್ ಕೆಲಸಕ್ಕೆ? ಹೌದು, ಈಗ ಸ್ವಲ್ಪ ಕಮ್ಮಿ ಇದೆ. ವಾರಕ್ಕೆ ಒಂದು 2-3 ಕೆಲಸ ಇದೆ. ಈಗ ಹೊಯ್ಗೆ ಅದೆಲ್ಲ ಪ್ರಾಬ್ಲಮ್ ಆಗಲಿಕ್ಕೆ ಹೋಗಿ. ಹಾಗಾಗಿ ಮತ್ತೆ ಜೀವನ ಹೋಗ್ಬೇಕಲ್ಲ ಸರ್. ಅದರಲ್ಲೂ ನಮ್ದು ಈ ಪ್ರಾಕ್ಟೀಸಿಗೆ ಅದಕ್ಕೆ ಅದ ಒಂದು ಆಹಾರ ಎಲ್ಲ ತಗೊಳ್ಬೇಕು. ಅದಕ್ಕೆ ನಮ್ದೇ ಖರ್ಚು ಎಕ್ಸ್ಟ್ರಾ ಇರುತ್ತೆ. ಸಿಂಥೆಟಿಕ್ ಟ್ರ್ಯಾಕ್ ನ ಬಹಳ ಅಗತ್ಯ ಇದೆ. ಉಡುಪಿಯಲ್ಲೇ ಇದ್ದು ನೀವು ಪ್ರಾಕ್ಟೀಸ್ ಮಾಡುವ ಹಾಗೆ ಅವಕಾಶ ಆಗ್ಬೇಕು. ಆದ್ರೆ ನಿಮ್ಮ ಬದುಕು ಮತ್ತು ಇದನ್ನು ಎರಡನ್ನು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಒಂದು ಅವಕಾಶಗಳು ಆಗಬೇಕು ಅಂತ ಅನ್ನುವಂಥದ್ದು ಬಹಳ ಅಗತ್ಯ ಅಲ್ವಾ? ಎಸ್, ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ಸಿಂಗಾಪುರಕ್ಕೆ ನೀವು ಹೋಗ್ಲೇಬೇಕು ಅಂತ ಅವಕಾಶಗಳು ದೊರಕಿ ಬರಲಿ. ಬಹುಶಃ ಸಂಘ ಸಂಸ್ಥೆಗಳಿಂದ ನಿರೀಕ್ಷೆ ಮಾಡೋಣ ಸಹಾಯ ಸಿಗಬಹುದು ಅನ್ನುವಂಥದ್ದು. ಥ್ಯಾಂಕ್ ಯು. ಏನೇ ಆಗಲಿ, ಎಲ್ಲರ ಸಹಕಾರ ಸಿಕ್ಕಿದರೆ ಖಂಡಿತ ಅವರು ಮತ್ತೆ ವರ್ಲ್ಡ್ ಮಾಸ್ಟರ್ ಅಥ್ಲೆಟಿಕ್ಸ್ ಅಲ್ಲಿ ಮಿಂಚಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು.